ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠದಲ್ಲಿ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರನ್ನ ಭೇಟಿ ಮಾಡಿದ ಜೈ ತುಳುನಾಡು ಕಾಸರಗೋಡು ಘಟಕದ ಪದಾಧಿಕಾರಿಗಳು ಎಡನೀರು ಮಠದಲ್ಲಿ ಹಾಗೂ ಎಡನೀರು ಶಾಲೆಯಲ್ಲಿ ತುಳು ಲಿಪಿ ನಾಮಫಲಕವನ್ನು ಸ್ಥಾಪಿಸುವಂತೆ ಭಿನ್ನವಿಸಿಕೊಂಡರು. ಶ್ರೀ ಸ್ವಾಮೀಜಿಯವರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾ ಜೈ ತುಳುನಾಡು ಸಂಘಟನೆ ಈ ರೀತಿಯ ಅಭಿಯಾನವನ್ನು ಕೈಗೊಂಡು ತುಳು ಲಿಪಿ ಹಾಗೂ ಭಾಷೆಯ ಬೆಳವಣಿಗೆಗೆ ಕೊಡುಗೆಯನ್ನು ನೀಡುತ್ತಿರುವುದು ಶ್ಲಾಘನೀಯವೆಂದರು. ಹಾಗೂ ತುಳು ಭಾಷೆಯು ಶೀಘ್ರವೇ 8ನೇ ಪರಿಚ್ಛೇದಕ್ಕೆ ಸೇರುವಂತಾಗಲಿ ಎಂದು ಹಾರೈಸಿದರು. ನಮ್ಮ ಸ್ವಾಮೀಜಿ ಸ್ಕೂಲ್ನಲ್ಲಿ ಅವರು ಕನ್ನಡ ಅಧ್ಯಾಪಕರಾಗಿದ್ದರು. ವೆಂಕಟರಾಜ ಕುಂಚಿತಾರವರು ತುಳು ಲಿಪಿಯನ್ನು ಕಂಡು ಹುಡುಕಿ ಇವತ್ತು ನಮಗೆ ತುಳುವಿಗೆ ಒಂದು ಲಿಪಿ ಇದೆ ಅಂತ ಹೆಮ್ಮೆಯಲ್ಲಿ ಹೇಳುವಂತಹ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ. ಇನ್ನು ಮುಂದೆ ನಮಗೇನೆಂದರೆ ಅದನ್ನು ರಕ್ಷಿಸುವಂಥ ಮತ್ತು ಅದನ್ನು ಕಾಪಾಡುವಂತಹ ಕೆಲಸ. ಆ ದೃಷ್ಟಿಯಿಂದ ಇವತ್ತು ಈ ಅಭಿಯಾನ ಖಂಡಿತವಾಗಿ ಇದೊಂದು ಒಳ್ಳೆಯ ವಿಚಾರವಾಗಿದೆ. ಎಲ್ಲ ನಮ್ಮ ತುಳುವಿನ ಸಂಸ್ಕೃತಿಯನ್ನು ಹೊಂದಿರುವಲ್ಲಿ ತುಳುವಿನಲ್ಲಿ ನಾಮ ಫಲಕವನ್ನು ಅಳವಡಿಸುವುದು ಖಂಡಿತವಾಗಿಯೂ ತುಳುವಿಗೆ ಒಂದು ಪ್ರೋತ್ಸಾಹ ಮತ್ತು ತುಳುವಿನ ಬೆಳವಣಿಗೆ ಅದು ಸಹಕಾರಿಯಾಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ತುಳುವ ಬಂಧುಗಳು ಈ ಕ್ರಮವನ್ನು ಅನುಸರಿಸಬೇಕು. ಇದರಿಂದಾಗಿ ತುಳು ಭಾಷೆ ಬೆಳೀಬೇಕು, ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಅದು ಸೇರಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮಾತಾ ತುಳುವೆಲ್ಲ ಈ ಜೈ ತುಳುನಾಡು ಸಂಘಟನೆ ಮೂಲಕ ಇದಾಡಿದ ಈ ಅಭಿಯಾನಕ್ಕೆ ಮಾತೆಲ್ಲ ಅಕ್ಲಿನ ಬೆಂಬಲ ನೀಡೋಳು ತುಳು ನಾಮ ಫಲಕನು ಮಂತ ತುಳುತೋ ಅಭಿಮಾನಿಗಳಿಪ್ಪನವಲು ತುಳುವೆರನ ಸಾನ್ನಿಧ್ಯಪ್ಪನವಲು ಈ ಕ್ರಮ ಮುಂದುವರಿಯೋಡು ಯಾಕೆ ಬಡಾತ್ ಜೈ ತುಳುನಾಡು ಸಂಘಟನೆಗೆ ಇಂಕಲ ಆರಾಧ್ಯ ಮೂರ್ತಿಗಳ ಅನುಗ್ರಹನ ಆಶೀರ್ವಾದನ ಈ ಸಂದರ್ಭದಲ್ಲಿ ಕೋರಂತುಲ್ಲ. ಈ ಅಭಿಯಾನ ಯಶಸ್ವಿ ಆವಡು ತುಳು ಹೊರಿಗೇಡು ಮಾತರ ಬಾಯಿಟ್ಲ ತುಳು ನಲಿಪಡು ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರಿದಂಥ ಕ್ರಮ ಅನಾಥ ಬೇಗ ಒದಗಲಕ್ಕನೆ ಆ ದೇವರ ಅನುಗ್ರಹ ನೀಡಲು ಈ ಸಂದರ್ಭದಲ್ಲಿ ಪ್ರಾರ್ಥಿಸುವಂಥದ್ದು. ಜೈ ತುಳುನಾಡು ಕಾಸರಗೋಡು ಘಟಕದ ಅಧ್ಯಕ್ಷರಾದ ಹರಿಕಾಂತ್ ಕಾಸರಗೋಡು, ಜೊತೆ ಕಾರ್ಯದರ್ಶಿ ಜಗನ್ನಾಥ್ ಕುಲಾಲ್ ಕಣ್ಣತೋಡಿ, ಪ್ರೊಫೆಸರ್ ಎ ಶ್ರೀನಾಥ್, ವಿಜಯರಾಜ್ ಪುಣಚಿತ್ತಾಯ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಕಾಸರಗೋಡು.